ಕೇರಳ ರಾಜ್ಯದಲ್ಲಿ ಒಂದು ಹೋಟೆಲ್ ಹಿಂದಿನಿಂದಲೂ ತೆಂಗಿನಕಾಯಿಗೆ ವಿನಿಮಯವಾಗಿ ಹೊಟ್ಟೆ ತುಂಬಾ ಊಟ ಕೊಡುತ್ತದೆ. ಆ ಪುರಾತನ ಪದ್ಧತಿಯು ಇಂದಿನ ಹಣ ವ್ಯವಹಾರಕ್ಕೆ ಒಂದು ಸವಾಲು ಎನ್ನಬಹುದು. ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಪನೂರುಪೇಟೆಯ ಬಳಿಯ ಪೊಲಿಯೂರಿನಲ್ಲಿ ಈ ತೆಂಗಿನಕಾಯಿಗೆ ಹೊಟ್ಟೆ ತುಂಬಾ ಊಟ ಕೊಡುವ ಹೋಟೆಲ್ ಇದೆ. ಶ್ರೀಧರನ್ ಅವರ ಈ ಹೋಟೆಲ್ ಮೊದಲಿನಿಂದಲೂ ವಿನಿಮಯ ಪದ್ಧತಿ, ಅದರಲ್ಲೂ ತೆಂಗಿನಕಾಯಿ ಬದಲಿಗೆ ಊಟ ತಿಂಡಿ ಕೊಡುವ ವ್ಯವಸ್ಥೆ ಹೊಂದಿದೆ. ಒಂದು ತೆಂಗಿನಕಾಯಿ ಕೊಟ್ಟರೆ 2 ಪರೋಟ, 1 ಟೀ ಸಿಗುತ್ತದೆ. ಈ ಹೋಟೆಲ್ ತುಂಬಾ ಹಳೆಯದು. ಆಗಿನಿಂದಲೂ ಈ ಹೋಟೆಲ್ನಲ್ಲಿ ಈ ವ್ಯವಸ್ಥೆ ಇದೆ. ಈಗ ಜಾಲತಾಣದ ಕಾರಣಕ್ಕೆ ಅದು ವೈರಲ್ ಆಗಿದೆ. 2 ತೆಂಗಿನಕಾಯಿಗೆ ಮರಗೆಣಸು ಇಲ್ಲವೇ ಚಿಕನ್ ಕರಿ ಜೊತೆಗೆ ಹೊಟ್ಟೆ ತುಂಬಾ ಉಣ್ಣುವಷ್ಟು ಊಟ ದೊರೆಯುತ್ತದೆ. ಈ ಹೋಟೆಲ್ನಲ್ಲಿ ಹತ್ತಿರದ ರೈತರು ಬಾಳೆಹಣ್ಣು, ಹಲಸಿನ ಹಣ್ಣು, ತರಕಾರಿಗಳನ್ನು ಕೊಟ್ಟು ಕೂಡ ಊಟ ತಿಂಡಿ ಮಾಡುತ್ತಾರೆ. ಹಳ್ಳಿಗರು ಮಾತ್ರ ಬರುತ್ತಿದ್ದ ಈ ಹೋಟೆಲ್ಗೆ ಈಗ ನಿತ್ಯ ಯಾರಾದರೊಬ್ಬ ಯೂಟ್ಯೂಬರ್ ಬರುತ್ತಿದ್ದಾರಂತೆ. ಇದು ವಿದ್ಯುತ್, ಫ್ರಿಡ್ಜ್ ಯಾವುದೂ ಇಲ್ಲದ ಹೋಟೆಲ್. ಪಡೆದುದನ್ನ ಹೋಟೆಲ್ನಲ್ಲಿ ಬಳಸಲಾಗ್ತದೆ. ಹೆಚ್ಚು ತೆಂಗಿನಕಾಯಿ ಇದ್ರೆ ಎಣ್ಣೆ ತೆಗೆಯಲಾಗ್ತದೆ.